ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ಇದು ಆ್ಯಕ್ಚುಲಿ ನಿನ್ನೆದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ನಾನು. ನಿಮಗೆ ಎಂತ ಅಂತ ಗೊತ್ತಾಗಿರ್ಬೋದಲ್ಲ ಐಟಮ್. ಸೊ ನೋಡಿ, ಒಲೆ ಎಲ್ಲ ಉರಿಸಿ ರೆಡಿ ಮಾಡಿ ಇಟ್ಟಿದೆ. ನಿನ್ನೆ ಸಂಜೆ 4 ಗಂಟೆ ಹೊತ್ತಿಗೆ ಎಲ್ಲ ರೆಡಿಯಾಗಿದೆ. ಹಾಗೆ ಯಾವ ಊರಿನ ರೆಸಿಪಿ, ಏನು ತಿಂಡಿ ಅಂತೆಲ್ಲ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋವನ್ನು ಫುಲ್ ನೋಡಿ. ಫ್ರೆಂಡ್ಸ್, ಇವತ್ತು ನಾನು ಉತ್ತರ ಪ್ರದೇಶದಲ್ಲಿದ್ದೇನೆ. ಹಾಗೆ ಉತ್ತರ ಪ್ರದೇಶದಲ್ಲಿ ಫೇಮಸ್ ಎಂತ ಅಂತ ಸರ್ಚ್ ಮಾಡ್ತಾ ನೋಡುವಾಗ ಮಥುರಾ ಪೇಡ ಅಲ್ಲಿ ತುಂಬ ಫೇಮಸ್ ಅಂತ ಗೊತ್ತಾಯಿತು. ಶ್ರೀಕೃಷ್ಣ ದೇವರ ಅಜ್ಜಿಮನೆ ಅಲ್ವಾ ಮಥುರಾ? ಅತ ಸಿದ್ಧ ಕಂಸನ ಊರತ ಮಥುರಾ, ಕೃಷ್ಣನ ಅಜ್ಜಿಮನೆ ಆತ. ಹಾಗೆ ಮಥುರಾ ಪೇಡ ಮಾಡಲಿಕ್ಕೆ ಹೊರಟಿದ್ದೇನೆ. ಅದು ಗ್ಯಾಸಲ್ಲಿ ನಾವು ಹಾಲನ್ನು ತುಂಬ ಕುದಿಸ್ಬೇಕಲ್ಲ, ಗ್ಯಾಸು ತುಂಬ ಹೊತ್ತು ವೇಸ್ಟ್ ಆಗ್ತದೆ ಅಂತ ಹೇಳಿ ನಾನು ಈಗ ಇಲ್ಲಿ ಒಲೆಯಲ್ಲಿ ಬೆಂಕಿಯೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೇನೆ. ಇನ್ನು ಹಾಲು ಕುದಿಸುವ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಚೂರ್ಮಾ ಲಡ್ಡು ಮಾಡಲಿಕ್ಕೆ ಮಾವ ಬೇಕಿತ್ತು, ಇಲ್ಲದೆ ಸಹ ಆಗ್ತಿತ್ತು. ಆದರೂ ಹಾಲು ಉಂಟಲ್ಲ, ಅದನ್ನೊಂದು ಮಾವ ರೆಡಿ ಮಾಡುವಂತ ಹೊರಟೆ. ಹಾಗೆ ಹಾಲು ಒಲೆಯಲ್ಲಿಟ್ಟು ಗ್ಯಾಸಲ್ಲಿಟ್ಟು ನಾನು ಹೋದದ್ದಾಯ್ತಾ ಹುಲ್ಲು ಹಾಕಲಿಕ್ಕೆ ಅಂತ. ನಾನು ಸ್ವಲ್ಪ ಹಾಲೇ ಹಾಕಿದ್ದು, ನಾನು ಅಂದರೆ ಸ್ವಲ್ಪ ಅಲ್ಲ ಉಂಡೆ ಮಾಡಿದ್ದು, ರೆಸಿಪಿಗೆ ತಕ್ಕ ಮಾಡಿದ್ದಷ್ಟೇ. ಬರುವಾಗ ಇಡೀ ಮನೆ ಫುಲ್ಲು ಹೊಗೆ ಬರ್ತಾ ಉಂಟು. ಒಳಗೆ ಹೋಗಿ ನೋಡಿದ್ದೇನೆ, ಬೆಂಕಿ ಬರಲಿಕ್ಕೆ ಸ್ವಲ್ಪ ಇರೋದು, ಫುಲ್ಲು. ಅದು ಪಾತ್ರೆ ಇವತ್ತು ಸಹ ನನಗೆ ತೊಳಿಲಿಕ್ಕೆ ಆಗಲಿಲ್ಲ, ಹಾಗೆ ಇಟ್ಟಿದ್ದೇನೆ. ಎಂತ ಮಾಡೋದು ಗೊತ್ತಿಲ್ಲ. ಚಹಾ ಮಾಡುವ ಪಾತ್ರೆ, ಬ್ಲ್ಯಾಕ್ ಮೆಟಲ್. ಅದು ಬ್ಲ್ಯಾಕ್ ಅಂತ ಹೇಳಿದರೆ ಕರಂಚಿ ಹೋಗಿದೆ ಅಂತ ಕರ್ಮಕಾಂಡ. ಅದಕ್ಕೆ ಈಗ ಒಲೆಯಲ್ಲಿ ಮಾಡಿ ಇಲ್ಲೇ ಕೂತ್ಕೊಳ್ಬೇಕಷ್ಟೇ ನಾನು. ಫಸ್ಟ್ ಸ್ಟೆಪ್ ನಾವು ಅದೇ ಕೋವ ತಯಾರಿಸಿಕೊಳ್ಳೋದು. ಹಾಗೆ ಕೋವ ಮಾಡುವ. ಈ ಬಾಣಲೆಯಲ್ಲಿ ಫುಲ್ ಹಾಕಿದ್ದೇನೆ, ಎಂತ ಆಗ್ತದೆ ಗೊತ್ತಿಲ್ಲ ಇನ್ನು. ಉಕ್ಕೇರಿದ್ರೆ ಹೀಗೆ ಸೌಟು ಹಾಕ್ತಾ ಇದ್ರೆ ಆಗ್ತದೆ. ಹಾಗೆ ಇವತ್ತು ಮಥುರಾದ ಪೇಡ. ಅದು ಕತೆ ಅಂತ ಗೊತ್ತುಂಟಾ? ಕೃಷ್ಣನ ಅಮ್ಮ ಹೀಗೆ ಒಲೆಯಲ್ಲಿ ಹಾಲಿಟ್ಟು ಹೋದದಂತೆ, ಮತ್ತೆ ಮರ್ತೆ ಹೋಯ್ತಂತೆ ಅವಳಿಗೆ. ಹಾಗೆ ಬಂದು ನೋಡುವಾಗ ಅದು ಫುಲ್ಲು ಮಾವಾಗಿ ರೆಡಿಯಾಗಿತ್ತಂತೆ. ಹಾಗೆ ಅದನ್ನು ಪೇಡ ಅಂತ ಮಾಡಿದ್ದಂತೆ. ಹಾಗೆ ಮಥುರಾದಲ್ಲಿ ಭಾರಿ ಫೇಮಸ್ ಪೇಡ. ಮಥುರಾ ಪೇಡ ಅಂತವೇ ಭಾರಿ ಫೇಮಸ್. ಇಲ್ಲಿ ಸ್ವಲ್ಪ ಖುಷಿ ಆಗ್ತದೆ ಅಂತ, ಹೊರಗೆ ಗಾಳಿ ಸಹ ಉಂಟು, ಮತ್ತೆ ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳಿಕೊಂಡು ಇದು ಒಳ್ಳೆ ಆಗ್ತದೆ. ಕೂತ್ಕೊಂಡು ಮಾಡ್ಬೋದು. ಮತ್ತೆ ಕಿಚನಲ್ಲಿ ಆದರೆ ನಿಂತೇ ಮಾಡಬೇಕಲ್ಲ. ಸೊ ಈ ಸೌಟ್ ಇಡ್ಲಿಕ್ಕೆ ಒಂದು ಬಟ್ಟಲ್ ತರ್ತೇನೆ. ನೋಡಿ ಫ್ರೆಂಡ್ಸ್, ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇನ್ನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕಂತೆ. ಸಕ್ಕರೆ ಹಾಕಿ ಮತ್ತೆ ಸ್ವಲ್ಪ ತುಪ್ಪ ಸೇರಿಸಿ ಗಟ್ಟಿ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ನೋಡಿ, ಇದಕ್ಕೆ ತುಪ್ಪ ಸಹ ಹಾಕಿದ್ದೇನೆ. ಒಲೆಯಲ್ಲಿ ಫುಲ್ಲು ಇದು ಕಡಿಮೆ ಮಾಡ್ಕೊಂಡಿದ್ದೇನೆ ನಾನು, ಬೆಂಕಿ ಸಹ ಇಲ್ಲ. ನೋಡುವ ಹೇಗಾಗ್ತದೆ ಅಂತ. ನನಗೆ ಸಾಕಾಯ್ತಾಯ್ತಾ. ನಾನು ಎಲ್ಲಕ್ಕಿಂತ ಈಸಿ ಅಂತ ಹೇಳಿ ಪೇಡ ಮಾಡಲಿಕ್ಕೆ ಹೊರಟದ್ದು. ಎಷ್ಟು ಹೊತ್ತಾಯಿತು, ಇದರಲ್ಲಿ ಕೈ ಬಿಡಲಿಕ್ಕೆ ಗೊತ್ತಿಲ್ಲ ಅಂತ. ಅದು ಗೊಟಾಯಿಸಿಕೊಂಡೇ ಇರಬೇಕು, ಇಲ್ಲದ್ರೆ ತಳ ಹಿಡಿತದೆ. ಎಷ್ಟು ಈಗ 7 ಗಂಟೆ ಆಯಿತು. 4 ಗಂಟೆಗೆ ಇದನ್ನು ಇಟ್ಟಿದ್ದೇನೆ ನಾನು ಹಾಲು ಕುದಿಲಿಕ್ಕೆ. ಇನ್ನೂ ಸಹ ಕನ್ಸಿಸ್ಟೆನ್ಸಿ ಬರಲಿಲ್ಲ ಅಂತ. ಈ ಪಾಪಲ್ಲ, ನನಗೆ ಈ ಟೈಮಲ್ಲಿ ಒಂದು ಎಂಥ ರಿಯಲೈಸ್ ಆದದ್ದು ಹೇಳಿದರೆ, ಅಡಿಗೆಯವರೆಲ್ಲ ಎಷ್ಟು ಕಷ್ಟಪಡ್ತಾರಲ್ಲ ಅಡಿಗೆಯವರು, ಮತ್ತು ಈ ಕುಕಿಂಗ್ ಚಾನೆಲ್ನವರು ಇರಬಹುದು. ನಾವು ಫಂಕ್ಷನಿಗೆಲ್ಲ ಹೋದರೆ ಆ ತಿಂಡಿಗಳನ್ನೆಲ್ಲ ಎಷ್ಟು ವೇಸ್ಟ್ ಮಾಡ್ತೇವೆ, ಬಿಸಾಡ್ತೇವೆ ಅಲ್ಲ. ಎಷ್ಟು ಶ್ರಮ ಉಂಟಲ್ಲ ಅದರ ಹಿಂದೆ. ಪಾಪ ಆ ಅಡಿಗೆಯವರು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ. ನನಗೆ ಭಾರಿ ಬೇಜಾರಾಯ್ತಾಯ್ತಾ. ನಾವು ಅರ್ಧ ತಿನ್ನೋದು, ಒಂದಷ್ಟು ಸ್ವೀಟ್ ಐಟಮ್ಸ್ ಮಾಡ್ತಾರೆ ಫಂಕ್ಷನಿಗೆ, ನಮಗೆ ತಿನ್ನಲಿಕ್ಕೂ ಅಲ್ಲ ಬಿಡಲಿಕ್ಕೂ ಅಲ್ಲ ಅಂತ ಹೇಳಿ. ಈಗ ಎಷ್ಟು ಹೊತ್ತಾಯಿತು ನನಗೆ ನೋಡಿ, ಕೈ ಇಡೀ ಕೆಂಪಾಗಿದೆ. ಆ ಕೈ ನೋವಾಗ್ತಾ ಉಂಟು. ಇದನ್ನು ಗೊಟಾಯಿಸಿ ಕೈ ಬಿಟ್ಟರೆ ಅದು ಅಡಿ ಹಿಡಿತದೆ, ಕಪ್ಪಾಗ್ತದೆ ಫುಲ್ಲು. ಇನ್ನೂ ಸಹ ಎಷ್ಟು ಹೊತ್ತು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಹೇಳಿ ಮಾಡ್ತವೇ ಇದ್ದೇನೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಪೇಡ ಮಾಡಲಿಕ್ಕೆ ಹೊರಟದ್ದು. ಇದು ನನಗೆ ತುಂಬ ಇಷ್ಟದ ಒಂದು ಸ್ವೀಟ್ ಪೇಡ ಅಂತ ಹೇಳಿದರೆ. ಇಷ್ಟರವರೆಗೆ ನಾನು ಮನೆಯಲ್ಲಿ ಮಾಡಲಿಲ್ಲ ಮಾತ್ರ.
ತುಂಬ ಸುಲಭ ಅಂತ ಹೇಳಿ ಮಾಡಿದ್ದಾಯ್ತು. ನೋಡುವ ಲಾಸ್ಟ್ ರಿಸಲ್ಟ್ ಹೇಗೆ ಬರ್ತದೆ ಅಂತ. ಸತ್ಯ ಹೇಳ್ತಾ ಇದ್ದೆ, ಬೇಡದ ಹಾಗೆ ಆಗಿದಲ್ಲ, ಬೇರೆ ಏನಾದರೂ ಆಗಿದೆ. ಫೈನಲಿ ಫ್ರೆಂಡ್ಸ್ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಈಗ ನಿಲ್ಲಿಸಿದ್ದೇನೆ. ಇನ್ನು ನೋಡುವ ನೆಕ್ಸ್ಟ್ ಉಂಡೆ ಕಟ್ಟಲಿಕ್ಕೆಲ್ಲ ಬರ್ತದೆ. ಇನ್ನೂ ಸಹ ಒಂದು ಸ್ಟೇಜ್ ಉಂಟು. ಇದಕ್ಕೆ ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿ ಇದಕ್ಕೆ ಸೇರಿಸಬೇಕಂತೆ. ನೋಡುವ, ಇದು ನೋಡಿ ಫುಲ್ಲು ತಣಿಬೇಕು. ತಣಿದ ನಂತರ ಇದಕ್ಕೆ ತುಪ್ಪ ಸೇರಿಸಿ ಸಕ್ಕರೆ ಸೇರಿಸಿ ಕಟ್ಟು. ಎಂತ ಗೊತ್ತುಂಟ, ನನ್ನ ಮನೆಯಲ್ಲಿ ಒಲೆ ಇದ್ದದಕ್ಕೆ ಆಯ್ತು, ಇಲ್ಲದ್ರೆ ಅದು ಗಂಡನ ಕಾಯಿಲೆ ನಾನು ಪೆಟ್ಟು ತಿನ್ನಬೇಕಿತ್ತು ಅಂತ. ಗ್ಯಾಸ್ ಫುಲ್ಲು ಖಾಲಿ ಆಗ್ತಾಯಿತ್ತು ನನ್ನ ಈ ರೆಸಿಪಿ ಹೋಗಿ. ನಿನಗೆ ಎಂತ ಬರ್ತದೆ ಅದರಲ್ಲಿ ಸಬ್ಸ್ಕ್ರೈಬರ್ ಕೂಡ ಇಲ್ಲ, ಎಂತ ಸಹ ಇಲ್ಲ. ಸುಮ್ಮನೆ ಇಲ್ಲದ್ರೆ ಮಾಡಿ ಟೈಮ್ ವೇಸ್ಟ್ ಮಾಡೋದು, ಗ್ಯಾಸ್ ವೇಸ್ಟ್ ಮಾಡೋದು, ಹಣ ವೇಸ್ಟ್ ಮಾಡೋದು. ದೊಡ್ಡ ರಾಮಾಯಣ ಇತ್ತು ನನಗೆ. ಸಾಕಾಗಿದೆ, ನನಗೆ ತಲೆನೋವು ಆಗ್ತಾ ಉಂಟು. ಮಾಡಿದೊಂದು ಸರಿ ರುಚಿ ಬಂದರೆ ಸಾಕು. ಇಷ್ಟು ಕಷ್ಟ ಬಂದ ಅದರಲ್ಲಿ ಎಷ್ಟಾಗ್ಬೋದು? ಈಗ ಒಂದು 2 ಲೀಟ್ರ್ ಹಾಲಿತ್ತು ಅಷ್ಟೇ. ಅದದು ನೋಡಿ, ಮಗನಿಗೆ ನೋಡಿ ಮಂಡೆ ವೆಚ್ಚ ಆಯಿತು. ಇದರಲ್ಲಿ ಎಷ್ಟಾಗ್ಬೋದು ಅಮ್ಮ ಅಂತ. ಸಕ್ಕರೆ ಎಲ್ಲ ಹಾಕಿದ್ದೇನೆ. ಜಾಸ್ತಿ ತಣ್ಣಿದ್ರೆ ಅದು ಗಟ್ಟಿ ಆಗ್ತದೆ. ಹಾಗೆ ಇಲ್ಲಿ ಉಂಡೆ ಗಟ್ಟಿಗೆ ಸಹ ಇಟ್ಟಿದ್ದೇನೆ. ನೋಡು ಹೇಗೆ. ಇದು ಫ್ರೆಂಡ್ಸ್ ಬಿಸಿ ಇರುವಾಗಲೇ ಮಾಡಬೇಕಾಯ್ತಾ, ತಣ್ಣಿದ್ರೆ ಮತ್ತೆ ಅಲ್ಲೇ ಗಟ್ಟಿ ಆಗ್ತದೆ ಅಲ್ವಾ. ಎಲ್ಲ ಅಡಿಗೆಯವರಿಗೆ ಸಹ ನನ್ನ ದೊಡ್ಡ ಸಲಾಮ್ ಆಯ್ತಾ. ರೆಸ್ಪೆಕ್ಟ್ ಕುಕ್ಕರ್ಸ್. ಕುಕ್ಕರ್ ಅದ ಕುಕ್ಕರ್ ಚೆಫ್, ಆಲ್ ಚೆಫ್ಗಳಿಗೆ ನನ್ನ ಒಂದು ದೊಡ್ಡ ನಮಸ್ಕಾರ. ಸುಲಭ ಇಲ್ಲ, ಯಾವುದು ಸಹ ಸುಲಭ ಇಲ್ಲ. ನಮ್ಮ ಕೆಲಸವೇ ಸುಲಭ. ಬಿಸಿ ಬಿಸಿ ಇರುವಾಗ ತೆಗಿಬೇಕಂತೆ, ಮತ್ತೆ ಅದು ಗಟ್ಟಿ ಆಗ್ತದೆ ಅಲ್ಲಿ. ಅವನಿಗೆ ಬಾಯಲ್ಲಿ ನೀರು ಬರ್ತಾ ಉಂಟು. ಇದು ಕೃಷ್ಣದೇವರ ಭಾರಿ ಇಷ್ಟದ ಖಾದ್ಯ ಅಂತೆ. ಮಥುರಾದಲ್ಲಿ ಎಲ್ಲ ಇದನ್ನೇ ಅಷ್ಟಮಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಹಾಲು ಬೇಕಾಗ್ಬೋದು ಅಂತ ಯೋಚನೆ ಮಾಡಿ ನೀವೇ. 2.5 ಲೀಟರ್ ಹಾಲಲ್ಲಿ ಇಷ್ಟೇ ಆದದ್ದ ನನಗೆ. ಅಂದರೆ ಆ್ಯಕ್ಚುಲಿ ಇದು ಎಲ್ಲ ಕೆನೆ ತೆಗೆದ ಹಾಲು ಆಯಿತಾ. ಜೈ ಶ್ರೀ ಕೃಷ್ಣ ಪರಮಾತ್ಮಕಿ ಜೈ. ಸೊ ಇದು ಮಲೆನಾಡು ಗಿಡ್ಡ ಹಸುವಿನ ಹಾಲಿನಿಂದ ಮಾಡಿದಂತಹ ಪೇಡ, ಮಥುರಾ ಪೇಡ ನೋಡಿ, ಸವಿಯಲು ಸಿದ್ಧವಾಗಿದೆ ಮಥುರಾ ಪೇಡ. ಹಾಗೆ ಇದರ ಟೇಸ್ಟ್ ಸೇಮ್ ಪೇಡದ ಹಾಗೆ ಬಂದಿದೆ. ಬಟ್ ನಾನು ಒಂದು ಸ್ಟೇಜಲ್ಲಿ ಮಿಸ್ ಮಾಡಿಕೊಂಡೆ. ಎಂತ ಹೇಳಿದರೆ, ಸಕ್ಕರೆ ಹಾಕಿ ಗೊಟಾಯಿಸಿ ಅದು ಗಟ್ಟಿಯಾಗ್ತಾ ಬರುವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಸ್ಪ್ರಿಂಕಲ್ ಮಾಡಬೇಕು. ಆಗ ಉಂಟಲ್ಲ, ನಾವು ಹೀಗೆ ಉಂಡೆ ಕಟ್ಟಿ ಆದಮೇಲೆ ಚಂದ ಮಾಡಿ ಮುರಿಲಿಕ್ಕೆ ಬರ್ತದೆ, ಒಳಗೆ ಮರುಳು ಮರುಳು ಆಗಿ ಸಿಗ್ತದೆ. ಅದೊಂದು ಸ್ಟೇಜ್ ನಾನು ಮಾಡಲಿಕ್ಕೆ ಬಿಟ್ಟು ಹೋಯಿತು ನನಗೆ. ಬಾಕಿ ಎಲ್ಲ ಒಳ್ಳೆಯದಾಗಿದೆ. ಇದೀಗ ಸ್ವಲ್ಪ ಇಲಾಸ್ಟಿಕ್ನ ಟೈಪಲ್ಲಿ ಆಗಿದೆ. ಗುಡ್ ಮಾರ್ನಿಂಗ್, ಸುಪ್ರಭಾತಂ, ನಮಸ್ತೆ ಎಲ್ಲರಿಗೂ. ಮತ್ತು ಎಲ್ಲರಿಗೂ ಆರೋಗ್ಯವಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನಾವು ಕೂಡ ಇಲ್ಲಿ ಆರೋಗ್ಯವಾಗಿದ್ದೇವೆ. ಸೊ ಇವತ್ತು ವ್ಲಾಗಿಂಗ್ ಸ್ಟಾರ್ಟ್ ಮಾಡುವಾಗ ತುಂಬ ಲೇಟ್ ಆಯಿತು. ಅಂದರೆ ಬೆಳಿಗ್ಗೆ ಎಲ್ಲ ಬ್ಯುಸಿ. ಈಗ ನೋಡಿ ಸ್ನಾನ ಎಲ್ಲ ಮಾಡಿ ಬಂದು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಗಂಟೆ 12 ಆಯಿತು. ಇವತ್ತು ಶುಕ್ರವಾರ. ಹಾಗೆ ತಲೆಗೆಲ್ಲ ಸ್ವಲ್ಪ ಇದೆಲ್ಲ ಹಾಕಿ ಎಲ್ಲ ಇದ್ದೆ ನಾನು, ಇದು ಹೇರ್ ಪ್ಯಾಕ್ ಎಲ್ಲ. ಹಾಗೆ ಸ್ವಲ್ಪ ಲೇಟ್ ಆಯಿತು ಮಾತಾಡಲಿಕ್ಕೆ ನಿಮ್ಮ ಹತ್ರ. ಹಾಗೆ ಇವತ್ತೊಂದು ವಿಷಯ ನನಗೆ ಗೊತ್ತಾಯಿತು. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಡುವ ಅಂತ ಈಚೆ ಬಂದಿದ್ದೇನೆ. ಹಾಗೆ ಬನ್ನಿ ತೋಟಕ್ಕೆ ಹೋಗಿ. ಅಡಿಕೆ ಈ ಥರ ಆಗಿ ಬೀಳ್ತದಲ್ಲ ನೋಡಿ, ನಮ್ಮ ಈ ಮರದಲ್ಲೆಲ್ಲ ಉಂಟು ಹೀಗೆ ನೋಡಿ. ದೊಡ್ಡ ಮರ ಏನಲ್ಲ, ಸಣ್ಣ ಮರ. ಈ ಥರ ಆಗಿ ಬೀಳಲಿಕ್ಕೆ ಕಾರಣ ಪೊಟ್ಯಾಷ್ ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ನೋಡಿ ಎಲ್ಲ ಮಂಗ ತಿಂದು ಹಾಕೋದು. ಮಂಗ, ಬಾವಲಿ ಎಲ್ಲ ತಿಂದು 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 ಹಾಕ್ತದೆ. ಎಲ್ಲೆಲ್ಲಿ ಎಸಿತದೆ ನೋಡಿ. ಇಲ್ಲೆಲ್ಲ ಉಂಟು ಅಡಿಕೆ ಬಿದ್ದು. ನೋಡಿ ಈ ಬಾಳೆ ಗಿಡ ಎಷ್ಟು ಎತ್ತರವಾಗಿ ಬೆಳೆದಿದೆ ನೋಡಿ. ಹಾಗೆ ಭೂಮಿಯಲ್ಲಿ ಪೊಟ್ಯಾಷ್ನ ಅಂಶ ಕಡಿಮೆ ಇದ್ರಂತೆ ಈ ಬಾಳೆದಂಡು ಇದೆಯಲ್ಲ, ಇಷ್ಟು ದಪ್ಪ ಒಳ್ಳೆ ಬೆಳೆದಂತಹ ಬಾಳೆದಂಡು, ಅದು ಗೊನೆ ಹಾಕಿದ್ದಾಗಿರ್ಬೋದು, ಹಾಕದೇ ಇರುವಂತಹದ್ದಾಗಿರ್ಬೋದು, ಯಾವುದು ಕೂಡ ಆಗಿರಬಹುದು. ಇದನ್ನು ನಾವು ಕಟ್ ಮಾಡಿ 200 ಲೀಟರ್ನ ಡ್ರಮ್ನಲ್ಲಿ ಹಾಕಿ 10 ದಿವಸ ಬಿಡಬೇಕಂತೆ. ಈ ಬಾಳೆದಂಡನ್ನು 10 ದಿವಸ ಮುಚ್ಚಿಟ್ಟಾದ ನಂತರ ಆ ಬಾಳೆದಂಡನ್ನು ತೆಗೆದು ಇನ್ನೊಂದು ಅಡಿಕೆ ಬುಡಕ್ಕೆಲ್ಲ ಹಾಕ್ಬೋದು. ಮತ್ತು ಆ ನೀರನ್ನು ನಾವು ಸ್ಪ್ರೇ ಮಾಡಬಹುದು ಅಥವಾ ಅಡಿಕೆಯ ಬುಡಕ್ಕೆಲ್ಲ ಹಾಕ್ಬೋದು.
ಹಾಗಾಗಿ ಬಾಳೆ ಗಿಡ ತೋಟದಲ್ಲಿ ಇದ್ದಷ್ಟು ಬಹಳ ಬಹಳ ಉಪಯುಕ್ತವಾದದ್ದು ನಮ್ಮ ಮಣ್ಣಿಗೆ. ಮಣ್ಣು ನೋಡಿ ಅದರ ಅಡಿಯಲ್ಲಿ ಹೇಗೆ ಇರ್ತದೆ ಗೊತ್ತುಂಟ, ಒಳ್ಳೆ ಸಜ್ಜಿಗೆ ಹುಡಿಯ ಹಾಗೆ ಇರ್ತದೆ, ಗಟ್ಟಿಯಾಗಿರುವುದಿಲ್ಲ ಅದರ ಅಡಿಯಲ್ಲಿ ಮಣ್ಣು. ಎರೆಹುಳುಗಳು ಮತ್ತು ಎಷ್ಟೊಂದು ಸೂಕ್ಷ್ಮಾಣು ಜೀವಿಗಳೆಲ್ಲ ಉಂಟು ಗೊತ್ತುಂಟ ಅಲ್ಲಿ. ತೋಟಕ್ಕೆ ಹೋಗಿ ಬಂದದ್ದಲ್ಲ, ಹಾಗೆ ಇವರಿಗೆ ಬರುವಾಗ ಯಾವಾಗ ಸಹ ಸೋಗೆ ಹಾಳೆ ತರ್ತೇನೆ, ಅದಕ್ಕೆ ನೋಡಿವ ಕಾಯೋದು. ನಾನು ತರಲಿಲ್ಲ ಅಂತ, ಅದೆಲ್ಲ ಚಂಡಿ ಅಲ್ಲ. ಹಾಗೆ ಇಲ್ಲಿ ಇವ ಹಗ್ಗ ಮಾಡಿದ್ದುಂಟು, ಇದನ್ನು ನಾನು ತಿನ್ಲಿಕ್ಕೆ ಆಗ್ತದೆ ಅವನಿಗೆ ಖುಷಿ ಆಗ್ತದೆ ನೋಡಿ. ಹುಲ್ಲು ಕಟ್ಟುವ ಹಗ್ಗ ಇದನ್ನು ಹಾಕುವ ನೋಡಿ. ನೋಡಿ ಅವನಿಗೆ ಖುಷಿ ಆಗೋದು ನೋಡಿ, ಹತ್ರ ಬರುವಾಗ ನೋಡಿ ಅವನಿಗೆ ಖುಷಿ ಆಗೋದು ನೋಡಿ. ಬಾಬು ಬಾಬು ಎಕ್ಸೈಟ್ಮೆಂಟ್, ಅವನಿಗೆ ಎಕ್ಸೈಟ್ಮೆಂಟ್. ಏ ಬಾಬು, ಅವ ನನಗೆ ಸಣ್ಣ ಮಗು ಅಂತವೇ ಲೆಕ್ಕ. ಏ ಬಾಬು ಮಾಡುದು ನೋಡಿ ಅವ. ವದ್ದನ್ ಬಾಬು, ಓಪಾ ಕೊಂಡ್ರೋಡಾ ಬೋಡಾ ಇದು ಬೋಡ ಬಾಲೆಗ ಅಂದೆಪ್ಪ ನೇ ಅದ ಹಾಳೆ ಅಂದರೆ ಆಯ್ತು ಇವರಿಗೆ ಅಂತ. ಇವ ನೋಡಿ ಪಿಟ್ಟ ಸಹ ತಿನ್ನಲಿಕ್ಕೆ ಹೊರಡೋದು ನೋಡಿ, ತಿನ್ನೋದು ನೋಡಿ, ಪಾಪದ ಬಂಗಾರ. ಆವಾಗ ನಮ್ಮ ವಾರಿಜಮ್ಮ ಇದ್ದಾಳೆ, ಇವಳು ನೋಡಿ, ಇವಳ ಕೊಂಡಾಟ ನೋಡಿ, ತಾ ಅಂತ ನೋಡಿ ಅವಳು ಆ್ಯಕ್ಷನ್ ಮಾಡೋದು ನೋಡಿ. ನಾ ತಮ್ಮಿ ಓ ಕೋಪಂಪೆರದ್ದು ಎಳೆಗ್ಲ ಕೊಳ್ಕ ಇದಾ ಇಂದ ಅಕ್ಕಂದ ಪುಟ್ಟಕ್ಕ ಅದ ನಮ್ಮ ವೃದ್ಧಿ ಇಲ್ಲ ಅಂತ ಅವಳನ್ನು ಬೆಳಿಗ್ಗೆ ಮೇಯಲಿಕ್ಕೆ ಬಿಟ್ಟದ್ದು ನಾನು. ಸೀದಾ ಇಲ್ಲಿ ಅಲ್ಲಿ ಅಂತ ಇದು ಮಾಡಿದ್ಲು, ಹೊರಗೆ ಓಡಿದಾಳೆ. ಈಗ ಅವ ಕೆಲಸದವ ಇವತ್ತು ಸಹ ರಜೆ ಮಾಡಿದ್ದಾನೆ ಅಂತ, ಹಾಗೆ ವೃದ್ಧಿಯನ್ನು ಬಿಟ್ಟದ. ಅವಳಿಗೆ ಪಕ್ಕ ಹೊಟ್ಟೆ ತುಂಬುವುದಿಲ್ಲಲ್ಲ, ಅದಕ್ಕೆ ಇಲ್ಲಿ ಮೇಲಿಂದ ಅವಳು ಹಠ ಕಟ್ಟಿ ನನ್ನ ತರಕಾರಿ ಗಿಡದ ಬುಡಕ್ಕೆ ಬರೋದು ಅಂತ ಅವಳನ್ನು ಮತ್ತೆ ಗುಡ್ಡೆಗೆ ಓಡಿಸಿದೆ ನಾನು. ಎಷ್ಟು ಓಡಿಸಿದೆ ನನಗೆ, ಹಾಗೆ ನನಗೆ ತುಂಬ ಟೈಮ್ ವೇಸ್ಟ್ ಆಯಿತು. ಇದನ್ನು ಅವಳ ಮಗಳಿಗೆ ಆಗ್ತೇನೆ. ಹಾಗೆ ನನಗೆ ತುಂಬ ಟೈಮ್ ವೇಸ್ಟ್ ಆಯಿತು ಅವಳನ್ನು ಗುಡ್ಡೆಗೆ ಓಡಿಸುವ ಕೆಲಸದಲ್ಲಿ. ಎಂತ ಮಾಡಿದರೆ ಸಹ ಕೇಳಿದೆ, ಸುಮ್ಮನೆ ಮೇದ ಹಾಗೆ ನಾಟಕ ಮಾಡೋದು, ಮತ್ತೆ ಪುನಃ ಬರೋದು. ಆಯಿತಾ, ಮತ್ತೆ ಬಿಟ್ಟುಬಿಟ್ಟೆ. ಸ್ವಲ್ಪ ಹೊತ್ತಾಗ ನೋಡ್ತಾನೆ ಗೇಟಿಂದ ಹೊರಗೆ ಹೋಗ್ತಾಳೆ ಅಂತ. ನಮ್ಮ ಇಡೀ ಗುಡ್ಡೆಯಲ್ಲಿ ಅವಳಿಗೆ ಮೇಯಲಿಕ್ಕೆ ಹುಲ್ಲಿಲ್ಲ ಅಂತೆ. ಎಂತ ಅಂತ ಹೇಳಿ ಅಂದರೆ ತಿರ್ಗಾಡೋದು. ಈಗ ಖಾಲಿ ಹೊಟ್ಟೆ ಮಾಡಿಕೊಂಡು ಬರ್ತಾಳೆ, ಇಡೀ ಊರಿಡೀ ತಿರ್ಗಿಕೊಂಡು. ಇನ್ನು ಎಷ್ಟು ಜನ ನನಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಉಂಟ ಏನೋ ಕರ್ಮ. ಬಜಿ ಭಾಷೆಯಲ್ಲಿ ಅಷ್ಟು ಧೈರ್ಯ ಸಹ ಅವಳಿಗೆ. ಮತ್ತು ಇವರು ಯಾರು ಸಹ ಹಾಗೆಲ್ಲ ಹೋಗೋದಿಲ್ಲ, ವಾರಿಜೆಲ್ಲ ಒಬ್ಳೊಬ್ಳೆ ಬಿಟ್ಟರೆ ಹೋಗೋದಿಲ್ಲ ಅಂತ. ಹಾಗೆ ಇಂಥ ಅವಸ್ಥೆ. ಹಾಗೆ ಇವತ್ತು ನನಗೆ ಹುಲ್ಲು ಸಹ ಇಲ್ಲ. ಇವತ್ತು ಸಂಜೆ ನಾನು ಬೈ ಹುಲ್ಲೇ ಹಾಕೋದು. ಸ್ವಲ್ಪ ಸೋಗೆ ಮತ್ತು ಹಾಳೆ ಉಂಟಂತ ನೋಡಿಕೊಂಡು ಬರ್ತೇನೆ ತೋಟದಲ್ಲಿ. ಒಳ್ಳೆ ಸೋಗೆ ನಮ್ಮ ಬಂಟಿ ಕಿವಿ ಕೊಡ್ತಾ ಇದ್ದಾನೆ, ಪಾಪ ತೋರಿಸ್ತೇನೆ ನಾನು, ಗೂಡೊಳಗಿದ್ದಾನೆ ನೋಡಿ. ಬಾಬಾ ಬಂಟಿ ಬಾಬಾ, ಬಂಟಿ ಬಾಬಾ, ಬಂಟಿ ಬಾಬಾ ಇತ್ತಲ್ಲ, ಅದೆಲ್ಲ ಅಂಗಳಕ್ಕೆ ಹಾಕಿ. ಇನ್ನು ಇದೇ ಕೆಲಸ, ಬಿಸಿಲು ಬರುವಾಗ ಅಂಗಳಕ್ಕೆ ಹಾಕೋದು, ಮಳೆ ಬರುವಾಗ ಒಳಗೆ ತರೋದು. ರೆಡಿಯಾಗಿ ಉಂಟು ತಿನ್ನಲಿಕ್ಕೆ. ನನ್ನ ಗಂಡ ಕಟ್ ಮಾಡಿಟ್ಟದು.
ನನ್ನ ರೆಸಿಪಿ ಎಪಿಸೋಡ್ ನಿಮಗೆ ಇಷ್ಟ ಆಗ್ತಾ ಉಂಟಾ ಇಲ್ವಾ, ಅಥವಾ ಏನಾದರೂ ನಿಮ್ಮ ಐಡಿಯಾಸ್ ಇದ್ದರೆ, ಹೊಸ ಹೊಸ ಫುಡ್ಡಿನ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದ್ದರೆ ಪ್ಲೀಸ್ ಹೇಳಿ. ಹಾಗೆ ನಿಮ್ಮ ಒಂದು ಕಾಮೆಂಟ್, ಒಂದು ಲೈಕ್ ಉಂಟಲ್ಲ, ನಮಗೆ ಈ ವಿಡಿಯೋ ಮಾಡಲಿಕ್ಕೆ ತುಂಬ ಸಪೋರ್ಟ್ ಆಗ್ತದೆ. ಹಾಗೆ ದಯವಿಟ್ಟು ಲೈಕ್ ಮಾಡದೆ ಮುಂದೆ ಹೋಗಬೇಡಿ. ನೀವು ಖಂಡಿತ ಲೈಕ್ ಮಾಡ್ತೀರಿ ಅಂತ ಗೊತ್ತುಂಟು ನನಗೆ. ಹಾಗೆ ಕಾಮೆಂಟ್ಸ್ ಸಹ ಮಾಡ್ತೀರಿ ಅಂತ ಗೊತ್ತುಂಟು. ನಮ್ಮ ಪ್ರತಿಭಕ್ಕ ಮತ್ತು ಮತ್ತೊಬ್ಬರು ಬಸಮ್ಮ ಅಂತ ಒಬ್ಬರು, ಅವ್ರ ಪಾಪ ಪ್ರತಿ ದಿವಸ ನನಗೆ ಎನ್ಕರೇಜ್ ಮಾಡ್ತಾರೆ. ತುಂಬ ಥ್ಯಾಂಕ್ಸ್. ಅಂದರೆ ನಮಗೆ ಒಬ್ಬರು ಸಬ್ಸ್ಕ್ರೈಬರ್ ನಮ್ಮನ್ನು ಇದು ಇಷ್ಟಪಡ್ತಾರೆ, ಕಾಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ ಅದುಂಟಲ್ಲ, ನಮಗೆ ಒಂದು ದೇವರೇ ನಮ್ಮ ವಿಡಿಯೋವನ್ನು ನೋಡಿ ಲೈಕ್ ಮಾಡಿದ ಹಾಗೆ ಅಂತ, ಅಷ್ಟು ಖುಷಿ ಆಗ್ತದೆ ನಮಗೆ. ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಮತ್ತು ಬೆಲ್ ಐಕನ್ ಕೂಡ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಗುಡ್ ನೈಟ್.